ಧರ್ಮಸ್ಥಳ ಲಕ್ಷದೀಪೋತ್ಸವದ 2ನೇ ದಿನ ಸಂಭ್ರಮದಿಂದ ಸಂಪನ್ನಗೊಂಡಿದೆ. ಭಾನುವಾರ ಕೆರೆಕಟ್ಟೆ ಉತ್ಸವ ಹಾಗೂ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವ ಮೂಲಕ 2ನೇ ದಿನ ಸಂಪೂರ್ಣಗೊಂಡಿದೆ. ಭಕ್ತರನ್ನ ಭಾವಪರವಶರಾಗಿಸುವ ಧಾರ್ಮಿಕ ಕಾರ್ಯಕ್ರಮ ಒಂದ್ ಕಡೆ ಆದರೆ ಮನಸೂರೆಗೊಳಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೊಂದೆಡೆ. ಇದೆಲ್ಲದರ ಮಧ್ಯೆ ಕಣ್ಸೆಳೆಯುವಂತಹ ಅಂಗಡಿ ಮಳಿಗೆಗಳು. ಒಟ್ಟಿನಲ್ಲಿ ಧರ್ಮಸ್ಥಳ ಲಕ್ಷದೀಪೋತ್ಸವ ಭಕ್ತ ಸಮೂಹದಿಂದ ತುಂಬಿ ಹೋಗಿದೆ. ಇನ್ನು 5 ದಿನವೂ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆಯಾಗಿದ್ದು 2ನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಸಣ್ಣ ತುಣುಕು ಇಲ್ಲಿದೆ. ವಸ್ತು ಪ್ರದರ್ಶನ ಮೈದಾನದಲ್ಲಿ 290ಕ್ಕೂ ಹೆಚ್ಚು ಮಳಿಗೆಗಳಿವೆ. ಬಣ್ಣ ಬಣ್ಣದ ಹೊಳೆಯುವ ಬಳೆಗಳು, ಬಟ್ಟೆ ಅಂಗಡಿ, ಪುಸ್ತಕಗಳ ಮಳಿಗೆ, ಬಾಯಲ್ಲಿ ನೀರೂರಿಸುವ ತಿಂಡಿ, ಆಟಿಕೆ, ದಿನನಿತ್ಯ ವಸ್ತುಗಳ ಮಳಿಗೆಗಳು ನಮ್ಮನ್ನ ಆಕರ್ಷಿಸ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರಾರಂಭ ಆಗೈತೆ. ನಿನ್ನೆ 15ರಿಂದ 19 ತನಕ ಲಕ್ಷದೀಪೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ವಸ್ತು ಪ್ರದರ್ಶನ ಮಳಿಗೆಯು ಬಹಳ ಹಿಂದಿನ ಇತಿಹಾಸ ಇದೆ ಅಂತ ಹೇಳ್ತಾರೆ. ಆದರೆ ನಮ್ಮ ಒಂದು ಅಂದಾಜು ಲೆಕ್ಕಾಚಾರದ ಸುಮಾರು 40-45 ವರ್ಷದ ಮೇಲ್ಪಟ್ಟು ವರ್ಷದಿಂದ ಒಂದು ಕ್ರಮಬದ್ಧವಾಗಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ನಾವು ಕೇಳಿಸ್ಕೊಂಡಿದ್ದೇವೆ. ವಿಶೇಷವಾಗಿ ಶಾಲೆಯ ಮೈದಾನದಲ್ಲಿ ನಡೆಯುವಂಥ ಈ ವಸ್ತು ಪ್ರದರ್ಶನದಲ್ಲಿ ಸುಮಾರು 300 ಮೇಲ್ಪಟ್ಟು ಬೇರೆ ಬೇರೆ ಮಳಿಗೆದಾರರು ಭಾಗವಹಿಸ್ತಾರೆ. ಅದರಲ್ಲಿ ಸರ್ಕಾರಿ ಇಲಾಖೆಗಳಿರ್ಬೋದು, ಬ್ಯಾಂಕ್ಗಳಿರ್ಬೋದು, ಇತರ ತಿಂಡಿ ತಿನಿಸು ಮಾಡುವಂಥವ್ರು ಇರ್ಬೋದು, ಅಥವಾ ಬೇರೆ ಫ್ಯಾನ್ಸಿ ಐಟಮ್ಗಳನ್ನು ಮಾರುವಂಥವ್ರು ಇರುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯ ಒಂದು ಕೃಷಿ ಉಪಕರಣಗಳಿಗೆ ಸಂಬಂಧಪಟ್ಟಂಥದ್ದು ಇರುವಂಥದ್ದು. ಅದರೊಟ್ಟಿಗೆ ಇತ್ತೀಚೆಗೆ ಈ ವರ್ಷ ಅಂತೂ ವಿಶೇಷವಾಗಿ 3 ಚಿನ್ನದ ಮಳಿಗೆಗಳು ಬಂದಿವೆ. ಪೃಥ್ವಿ, ಆಭರಣ, ಮೊಳಿ ಅಂತ ಹೇಳುವಂಥವ್ರು 3 ಈ ವರ್ಷದಿಂದ ಅವರು ಕೂಡ ಅದನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಈ ವರ್ಷದ ಒಂದು ವಸ್ತು ಪ್ರದರ್ಶನ ಸ್ವಲ್ಪ ಡಿಫ್ರೆಂಟ್ ಟೈಪ್ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿದೆ. ಇವೆಲ್ಲ ಒಂದು ಕಡೆ ಆದ್ರೆ ಧರ್ಮಸ್ಥಳ ಕ್ಷೇತ್ರದ ಕಾರ್ಯಗಳ ಚಿತ್ರಣ ನೀಡುವಂತಹ ಮಳಿಗೆಗಳ ಪ್ರತ್ಯೇಕ ವಿಭಾಗ ಮೈದಾನದ ಮಧ್ಯದಲ್ಲಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾಯಕ ದರ್ಶನ 2025 ಎಂಬ ಹೆಸರಿನ ದ್ವಾರದ ಒಳ ಹೋದರೆ ದೇವಾಲಯದ ವಿವಿಧ ಕಾರ್ಯಗಳ ತುಣುಕು ಸಿಗುತ್ತದೆ. ಇಲ್ಲಿ ಕ್ಷೇತ್ರದ ವಿವಿಧ ಯೋಜನೆಗಳಿಂದ ಫಲ ಪಡೆದವರ ಮಳಿಗೆಗಳು ಇವೆ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಈಗ ಅನೇಕ ಜನ ಮಳಿಗೆ ಹಾಕೋರು ಬಹಳ ವರ್ಷದಿಂದ ಹಾಕ್ತಾ ಇರುವವರು. ಕೆಲವರು ಕೇಳಿದರೆ 45 ವರ್ಷದಿಂದ ಹಾಕ್ತಾ ಇದ್ದೇವೆ ಅಂತ ಹೇಳುವವರು, 30 ವರ್ಷದಿಂದ ತನ್ನ ತಂದೆಯವರು ಹಾಕ್ತಾ ಇದ್ದರು. ಅದರಿಂದ ಅದನ್ನು ಉಳಿಸ್ಕೊಳ್ಬೇಕು. ಆ ಜಾಗಕ್ಕೆ ನಮ್ಮದು ವಿಶೇಷವಾದ ಮನ್ನಣೆ ಇದೆ, ಕಲೆ ಇದೆ. ಅದರಿಂದಾಗಿ ಒಂದು ವರ್ಷಕ್ಕೆ ನಾನು ಇಲ್ಲಿ ಬಂದು ಮಳಿಗೆ ಹಾಕಬೇಕು ಒಂದು ಹೇಳುವವರಾದರೆ, ಇನ್ನೊಂದು ವರ್ಗದವರು ಇಲ್ಲಿಂದ ಪ್ರಾರಂಭ ನಮ್ಮದು ಅಂತ ಹೇಳಿ ಏನಿದಕ್ಕೂ ಮಂಜುನಾಥನ ಸನ್ನಿಧಿಯಿಂದ ಪ್ರಾರಂಭ ಮಾಡಿಕೊಂಡಾಗ ನಮಗೆಲ್ಲ ಕಡೆ ಅದು ಜಯವಂತಂದು ಅಥವಾ ಖುಷಿಯನ್ನು ಕೊಡ್ತಾ ಇದೆ ಅಂತ ಹೇಳುವುದು. ನಾವೇ ಪೆಂಡಲೆಲ್ಲ ಕಟ್ಟಿಕೊಡ್ತೇವೆ, ಭದ್ರತೆ ವ್ಯವಸ್ಥೆಗಳಿರ್ತವೆ, CC ಕ್ಯಾಮರಾಗಳಿರ್ತವೆ, ಲೈಟಿಂಗ್ ವ್ಯವಸ್ಥೆ ಇರ್ತವೆ, ಶೀಟ್ಗಳನ್ನು ಹಾಕಿಕೊಡ್ತೇವೆ. ಒಂದು ವೇಳೆ ಮಳೆ ಬಂತು ಅಂತಾದರೂ ಕೂಡ ತೊಂದರೆ ಆಗುವಂಥದ್ದಿಲ್ಲ. ಹಾಗಾಗಿ ಇದಕ್ಕೊಂದು ಹೆಚ್ಚಿನವರು ಇದನ್ನೇ ಕೇಳ್ಕೊಂಡು ಬರ್ತಾರೆ. ನಮಗೆ ಹೊರಗಡೆ ಬೇಡ, ವಸ್ತು ಪ್ರದರ್ಶನ ಮಳಿಗೆ ಏನಿದೆ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನದ ಶಾಲಾ ಗ್ರೌಂಡಲ್ಲೇ ಸಿಗಬೇಕು ಅಂತ ಹೇಳುವ ಒಂದು ವರ್ಗ ಕೂಡ ಇಲ್ಲಿ ಇದೆ. ಒಟ್ಟಿನಲ್ಲಿ ಲಕ್ಷದೀಪೋತ್ಸವದ ಮುಖ್ಯ ಆಕರ್ಷಣೆಗಳಲ್ಲೊಂದಾದ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನ ನಮ್ಮನ್ನ ಸೆಳೀತಾ ಇದೆ.
ಕ್ಯಾಮ್ರಾ ಪರ್ಸನ್ ಯಕ್ಷಿತ್ ಜೊತೆಗೆ ನಾನು ಅರ್ಚನಾ ಎಸ್ ಭಟ್. ಇನ್ನಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ನಿಖರ ನ್ಯೂಸ್. ಗಜ